ಸ್ವರಕ್ಷಣೆಯ ದೃಷ್ಟಿಯಿಂದ ಇಂದು ಮಾಸ್ಕ್ ಧರಿಸುವುದು ಅನಿವಾರ್ಯವಾಗಿದೆ. ಇದೊಂದು ಮಾಸ್ಕ್ ಜಯಂತಿಯಾಗಿ ಬದಲಾವಣೆಯಾಗಿದೆ. ದೇಶದಾದ್ಯಂತ ಮಾಸ್ಕ್ ದಿನಾಚರಣೆ ನಡೀತಾ ಇದ್ದು, ಕೊರೋನಾ ಹಿನ್ನೆಲೆಯಲ್ಲಿ ಮಾಸ್ಕ್ ಸುರಕ್ಷತೆಯ ಮಾರ್ಗವಾಗಿದೆ ಅಂತ ಪುತ್ತೂರು ಉಪವಿಭಾಗಾಧಿಕಾರಿ ಡಾ ಯತೀಶ್ ಉಳ್ಳಾಲ್ ಹೇಳಿದರು. ಪುತ್ತೂರು ದರ್ಬೆ ವೃತ್ತದಲ್ಲಿ ನಗರಸಭಾ ವತಿಯಿಂದ ನಡೆದ ಮಾಸ್ಕ್ ದಿನಾಚರಣೆ ಹಾಗೂ ಜಾಗೃತಿ ಪಾದಯಾತ್ರೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಮ್ಮನ್ನು ನಾವು ನಿಯಂತ್ರಿಸುವ ಹಿನ್ನೆಲೆಯಲ್ಲಿ ಮಾಸ್ಕ್ ಅತಿ ಅಗತ್ಯವಾಗಿದೆ. ಎಲ್ಲರಿಗೂ ಮಾಸ್ಕ್ ಧರಿಸುವ ಜಾಗೃತಿ ಉಂಟಾಗಬೇಕು. ಇದರಿಂದ ಕೊರೋನಾದಂತಹ ಮಾರಕ ರೋಗದ ವಿರುದ್ಧ ಸೆಣಸಾಡಲು ಸಾಧ್ಯವಾಗುತ್ತೆ ಅಂತ ಹೇಳಿದರು. ಹೊರಗಿನವರನ್ನ ನಾವು ನಿಯಂತ್ರಿಸಲಿಕ್ಕೆ ಆಗಲ್ಲ, ಅಂದ್ರೆ ಬೇರೆಯವರನ್ನ ನಿಯಂತ್ರಿಸಲಿಕ್ಕೆ ನಮ್ಗೆ ಆಗಲ್ಲ. ಆದರೆ ನಮ್ಮ ಸ್ವಂತವಾದ ಸುರಕ್ಷತೆಯನ್ನು ನಾವು ಯಾವಾಗಲೂ ಪಾಲಿಸಬಹುದು. ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಪಾಡುವುದು, ಹಾಗೆ ಆಗಾಗ ನಮ್ಮ ಕೈಗಳನ್ನು ತೊಳೆಯುತ್ತಿರುವುದು, ಮುಖ ಮತ್ತು ಮೂಗು ಕಣ್ಣುಗಳನ್ನು ಮುಟ್ಟದೇ ಇರುವಂಥದ್ದು. ಇದು ಒಂದು ಈ ಕೊರೋನಾ ಶುರುವಾದಾಗಿನಿಂದ ನಮ್ಮ ಆರೋಗ್ಯ ಇಲಾಖೆ ಮತ್ತು ಇದರಲ್ಲಿ ಕೂಡಿರುವವರೆಲ್ಲ ನಮಗೆ ಹೇಳ್ತಿರುವಂಥ ಮಾತುಗಳು. ಈಗಾಗಲೇ ನಾವು 3 ತಿಂಗಳನ್ನು ಸುರಕ್ಷಿತವಾಗಿ ಕಳೆದಿದ್ದೇವೆ. ಇನ್ನು ಮುಂದೆ ಕೂಡ ಇದೊಂದು ರೀತಿಯಲ್ಲಿ ಈ ಕೊರೋನಾಕ್ಕೆ ಒಂದು ಪರಿಣಾಮಕಾರಿ ಮೆಡಿಸಿನ್ ಬರುವವರೆಗೂ ನಾವು ನಮ್ಮ ಸುರಕ್ಷತೆಯನ್ನು ಮಾಡಿಕೊಳ್ಳಲಿಕ್ಕೆ ಮಾಸ್ಕನ್ನು ಕಡ್ಡಾಯವಾಗಿ ಸರಿಯಾದ ರೀತಿಯಲ್ಲಿ ಧರಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್ ಅವರು, ಭಾರತವಿಂದು ಹಲವು ಸೈನಿಕರನ್ನ ಕಳೆದುಕೊಂಡು ದುಃಖದಲ್ಲಿದೆ. ಚೀನಾ ನಡೆಸಿದ ಕುತಂತ್ರದಿಂದಾಗಿ ನಾವು ಪಾಠ ಕಲಿಬೇಕಾಗಿದೆ. ಚೀನಾ ವಸ್ತುಗಳನ್ನು ನಾವು ಬಹಿಷ್ಕರಿಸಬೇಕು ಅಂತ ಹೇಳಿದರು. ಮಾಸ್ಕ್ ದಿನಾಚರಣೆ ಕೇವಲ ಗುರುವಾರಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿದಿನವೂ ಮಾಸ್ಕ್ ಧರಿಸುವ ಜಾಗೃತಿ ನಮ್ಮಲ್ಲಿ ಮೂಡಬೇಕು ಎಂದರು. ನಾನೊಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವೆಲ್ಲ ಭಾರತ ದೇಶದ ಪ್ರಜೆಗಳು ಏನು ಚೈನಾದ ಉತ್ಪನ್ನಗಳು ಭಾರತಕ್ಕೆ ಆಮದಾಗ್ತಾ ಇದೆಯಾ, ಎಲ್ಲವನ್ನ ಬಹಿಷ್ಕರಿಸುವ ಮುಖಾಂತರ ನಮ್ಮ ಸೈನಿಕರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು ಅಂತ ಹೇಳುವ ವಿನಂತಿಯನ್ನು ತಮ್ಮಲ್ಲಿ ನಾನು ಮಾಡ್ತಾ ಇದ್ದೇನೆ. ಗ್ರಾಮೀಣ ಬ್ಯಾಂಕ್ ಒಕ್ಕೂಟದ ವತಿಯಿಂದ ನಗರಸಭಾ ಪೌರ ಕಾರ್ಮಿಕರಿಗೆ 8 ಬಗೆಯ ನಿತ್ಯ ಉಪಯೋಗದ ವಸ್ತುಗಳ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು. ಪುತ್ತೂರು ತಹಶೀಲ್ದಾರ್ ರಮೇಶ್ ಬಾಬು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.